ಅಲಂಕಾರ ಪ್ರಿಯ ಉಡುಪಿಯ ಶ್ರೀಕೃಷ್ಣನಿಗೆ ಬಗೆ ಬಗೆಯ ಅಲಂಕಾರ, ನಾನಾ ಬಗೆಯ ಸೇವೆಗಳು ಸರ್ವೇ ಸಾಮಾನ್ಯ. ಪ್ರತಿ ಪರ್ಯಾಯಾಧೀಶರು ತಮ್ಮ ಇಷ್ಟ ದೇವರು ಕೃಷ್ಣನಿಗೆ ವಿಶೇಷ ಸೇವೆಯನ್ನು ಪರ್ಯಾಯ ಸಂದರ್ಭದಲ್ಲಿ ಕೈಗೊಳ್ಳುವುದು ವಾಡಿಕೆಯಾಗಿದೆ. ಸದ್ಯ ಪರ್ಯಾಯ ಪೀಠಾರೋಹಣಗೊಂಡ ಪಲಿಮಾರು ವಿದ್ಯಾಧೀಶ ಶ್ರೀಪಾದರು ಕೃಷ್ಣನಿಗೆ ಪ್ರತಿನಿತ್ಯ ತುಳಸಿ ಅರ್ಚನೆಯ ಸಂಕಲ್ಪ ಕೈಗೊಂಡಿದ್ದಾರೆ. ನಿತ್ಯ ಕಡೆಗೋಲು ಕೃಷ್ಣನಿಗೆ ಕೋಟಿ ಕೋಟಿ ತುಳಸಿ ದಳ ಅರ್ಚನೆಯೂ ನಡೆಯುತ್ತದೆ. ನೂರಾರು ಭಕ್ತರು ಕೂಡ ತುಳಸಿ ದಳಗಳನ್ನು ಅರ್ಚನೆಗಾಗಿ ಸಲ್ಲಿಸುತ್ತಾರೆ. ಮಠದ ವತಿಯಿಂದ ತುಳಸಿ ತೋಟವನ್ನು ನಿರ್ಮಿಸಲಾಗಿದೆ. ನಿತ್ಯ ಶ್ರೀಕೃಷ್ಣನಿಗೆ ಲಕ್ಷ ತುಳಸಿ ಅರ್ಚನೆಗೆ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ. ನಿತ್ಯ ಕೃಷ್ಣನಿಗೆ ಲಕ್ಷ ತುಳಸಿ ಅರ್ಚನೆಯಾಗುತ್ತದೆ. ಈ ತುಳಸಿ ದಳಗಳು ವ್ಯರ್ಥವಾಗಬಾರದು ಎನ್ನುವ ಚಿಂತನೆಯೊಂದಿಗೆ ರಾಶಿ ರಾಶಿ ತುಳಸಿ ದಳಗಳನ್ನು ಔಷಧಿ ತಯಾರಿಕೆಗೆ ಬಳಕೆ ಮಾಡಲಾಗುತ್ತಿದೆ. ಈ ಕುರಿತಾಗಿ ಪರ್ಯಾಯ ಪಲಿಮಾರು ಮಠಾಧೀಶ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಮಾಧ್ಯಮದೊಂದಿಗೆ ಮಾಹಿತಿ ಹಂಚಿಕೊಂಡರು. ತುಳಸಿಯಲ್ಲಿ ಎಲ್ಲ ದೇವತೆಗಳು ಸನ್ನಿಹಿತರಾಗಿರ್ತಾರೆ ಅಂತ ಇಂತಹ ತುಳಸಿಯಿಂದ ನಾವು ಪೂಜೆಯನ್ನು ಮಾಡೋದು ಇದೊಂದು ಕಣ್ಣಿಗೆ ಕಾಣದ ಒಂದು ಶಕ್ತಿ ಅಂತಾಗಿದ್ದರೆ, ಇನ್ನೊಂದು ರೋಗವನ್ನು ಪರಿಹಾರ ಮಾಡುವ ಶಕ್ತಿ ನಾವು ಪ್ರತ್ಯಕ್ಷವಾಗಿ ಅನುಭವಿಸ್ತೇವೆ. ಕೆಮ್ಮು, ನೆಗಡಿ, ಶೀತ ಆದಾಗ ಆ ತುಳಸಿಯನ್ನು ಬಾಯಿಯಲ್ಲಿ ಹಾಕ್ಕೊಂಡ್ರೆ ಒಂದು ಉಪ್ಪು ಕರಿಮೆಣಸಿನ ಜೊತೆಗೆ ಒಳಗಿರತಕ್ಕಂತಹ ಕಫ ಅದು ಕರಗಿ ನೀರಾಗ್ತದೆ, ಗಂಟಲು ಕೆರೆತ ನಿಲ್ತದೆ, ಜ್ವರಕ್ಕೆ ಒಳ್ಳೆಯ ಔಷಧ. ಹೀಗೆ ಎಲ್ಲ ಕಾಯಿಲೆಯಲ್ಲಿಯೂ ಕೂಡ ತುಳಸಿ ತನ್ನದೇ ಆಗಿರತಕ್ಕಂತಹ ಸಾಮರ್ಥ್ಯವನ್ನು ಪ್ರಕಟಣೆ ಮಾಡ್ತಲೇ ಬಂದಿದೆ. ನಿತ್ಯ ತುಳಸಿ ಅರ್ಚನೆ ಪಲಿಮಾರು ಶ್ರೀಗಳ ಆಶಯ. ಪೊಡವಿಗೊಡೆಯ ಕೃಷ್ಣನ ವಿಗ್ರಹಕ್ಕೆ ಅರ್ಪಣೆಗೊಂಡ ತುಳಸಿ ದಳಗಳು, ರಾಶಿ ರಾಶಿ ತುಳಸಿ ದಳಗಳು ಪ್ರತಿನಿತ್ಯ ಸಂಗ್ರಹಗೊಳ್ಳುತ್ತದೆ. ಕೃಷ್ಣನ ಅರ್ಚನೆಗೆ ಬಳಕೆಯಾದ ತುಳಸಿಯನ್ನು ಔಷಧಿಯಾಗಿ ಬಳಕೆ ಮಾಡುವುದಕ್ಕಾಗಿ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಸಂಕಲ್ಪ ನಡೆಸಿದ್ದಾರೆ. ಉಡುಪಿಯ ಉದ್ಯಾವರ STM ಆಯುರ್ವೇದಿಕ್ ಕಾಲೇಜಿನಲ್ಲಿ ತುಳಸಿ ದಳಗಳನ್ನು ಔಷಧ ಗುಳಿಗೆಗಳನ್ನಾಗಿ ಮಾಡಲಾಗುತ್ತದೆ. ಕೋಟಿ ರೂಪಾಯಿ ವೆಚ್ಚದಲ್ಲಿ ಯಂತ್ರೋಪಕರಣಗಳಿಂದ ತುಳಸಿ ದಳಗಳನ್ನು ಲ್ಯಾಬ್ಗಳಲ್ಲಿ ಬೇಯಿಸಿ, ಕುದಿಸಿ, ಬಾಯ್ಲರ್, ಡ್ರೈಯರ್ ಯಂತ್ರಗಳ ಸಹಾಯದಿಂದ ಔಷಧಿಯ ಗುಳಿಗೆಗಳನ್ನು ತಯಾರು ಮಾಡಲಾಗುತ್ತಿದೆ. ಶೀತ, ಜ್ವರ, ಮಾನಸಿಕ ಒತ್ತಡ ಸೇರಿದಂತೆ ನಾನಾ ಕಾಯಿಲೆಗೆ ಕೃಷ್ಣನಿಗೆ ಅರ್ಪಣೆಗೊಂಡ ತುಳಸಿ ಔಷಧಿ ರೂಪದಲ್ಲಿ ಜನರ ಕೈ ಸೇರುತ್ತಿದೆ. ಈ ಕುರಿತಾಗಿ STM ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಮುರಳೀಧರ್ ಮಾಹಿತಿ ನೀಡಿದರು. ಕೃಷ್ಣ ಮಠದಿಂದ ನಿರ್ಮಾಲ್ಯವಾಗಿ ಬಂದಂಥ ತುಳಸಿ ಇದನ್ನು ಮರುದಿವಸ ನಾವು ಶುಚಿಗೊಳಿಸುತ್ತೇವೆ. ಅಂದರೆ ಅದರಲ್ಲಿ ತೀರಾ ಕಸಕಡ್ಡಿ ಏನು ಇರುವುದಿಲ್ಲ. ಬಟ್ ಈ ಮಲ್ಲಿಗೆ, ಗುಲಾಬಿ ಇಂತಹದ ಏನು ತುಳಸಿ ಅಲ್ಲದ ಇನ್ನಿತರೆ ಸಾಮಗ್ರಿಗಳಿದ್ದಾವೆ ಅವುಗಳನ್ನು ಬೇರ್ಪಡಿಸಿ ತುಳಸಿಯನ್ನು ನಾವು ವ್ಯಾಕ್ಯೂಮ್ ಡ್ರೈಯರ್ ಹೇಳುವಂಥ ಒಂದು ಮೆಷಿನಿಗೆ ಒಳಪಟ್ಟು ಅದರಲ್ಲಿ ಕಂಟ್ರೋಲ್ಡ್ ಆ್ಯಂಬಿಯನ್ಸಲ್ಲಿ ಅದನ್ನು ವ್ಯಾಕ್ಯೂಮ್ ಮೂಲಕ ಒಣಗಿಸಿ, ಆನಂತರ ಎಕ್ಸ್ಟ್ರಾಕ್ಟರ್ ಹೇಳುವಂಥ ನಮ್ಮ ಹತ್ರ ಒಂದು ಅತ್ಯಾಧುನಿಕ ಉಪಕರಣವಿದೆ. ಅದರಲ್ಲಿ ತುಳಸಿಗೆ ನೀರನ್ನು ಸೇರಿಸಿ, ಒಣಗಿದ ತುಳಸಿ ಪತ್ರಕ್ಕೆ ನೀರನ್ನು ಸೇರಿಸಿ ತುಳಸಿ ಸತ್ವವನ್ನು ನೀರಲ್ಲಿ ಅಂದರೆ ಕಷಾಯ ರೂಪದಲ್ಲಿ ನಾವು ಪಡೆದುಕೊಳ್ಳುತ್ತೇವೆ. ಒಟ್ಟಿನಲ್ಲಿ ದೇವರ ಸೇವೆಗೆ ಬಳಕೆಯಾದ ಔಷಧಿ ಶಕ್ತಿಯನ್ನು ಹೊಂದಿರುವ ತುಳಸಿ ವ್ಯರ್ಥವಾಗದೆ ಕಸದ ರಾಶಿ ಸೇರದೆ ಜನೋಪಯೋಗಿ ಔಷಧಿಯಾಗುತ್ತಿರುವುದು ನಿಜಕ್ಕೂ ಮೆಚ್ಚುಗೆಗೆ ಪಾತ್ರವಾದ ವಿಚಾರ. ಪಲಿಮಾರು ಶ್ರೀಗಳ ಹಾಗೂ ಧರ್ಮಾಧಿಕಾರಿಗಳ ಸಂಕಲ್ಪ ಜನಮೆಚ್ಚುಗೆ ಗಳಿಸುವಂಥದ್ದು ಮಾತ್ರ ಸುಳ್ಳಲ್ಲ.